ದೋಣಿಯಲ್ಲಿ NDRFನ ದೋಣಿ ಬಂದಿತ್ತು, ದೋಣಿಯ ಇಂಜಿನ್ ಹಾಳಾಯಿತು. ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ, ಸಂಜೀವ್ ಕಾರ್ವಿ, ನಾಗೇಂದ್ರ ಗಾಣಿಗೆ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ. ಒಬ್ಬರು ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ, ಅವ್ರನ್ನೆಲ್ಲ ಮಾಡಿದ್ದಾರೆ. ಅವ್ರ ಮಾನವೀಯತೆಯನ್ನು ಮೆಚ್ಚಲೇಬೇಕು. ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತೇಳಿ ಹೇಳಿ. ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ. ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ, ಸಾಲುಬುಡದಲ್ಲಿ ಮುಳುಗಿದೆ, ಆಮೇಲೆ ಬಿಜೂರಿನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ. ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತ್ರೆ ಪಂಚಾಯತ್ ಈ ರೀತಿ 16 ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ. ಜಿಲ್ಲಾಡಳಿತ ನಮ್ಮ ಜೊತೆಗಿದೆ, ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಒಂದು ಸತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂಥದ್ದು. ಗಂಜಿ ಕೇಂದ್ರ ಎಡತ್ರೆ ಬಂಟ್ರಭವನದಲ್ಲಿ ಒಂದಾಗಿದೆ, ಇನ್ನೊಂದು 3-4 ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ 100 ಜನ ಇಲ್ಲಿ ಒಟ್ಟಾಗಿದ್ದಾರೆ. ಒಬ್ರಿಗೊಬ್ಬರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ. ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು. ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಹೋದರೆ ತೊಂದರೆ ಇಲ್ಲ, ಕಮ್ಮಿ ಆದರೂ ಓಕೆ. ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ. ಆದರೂ ಸಹಿತ ಜನರ ಸಹಕಾರ ಬೇಕು. ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ, ಅಪಾಯಕ್ಕೆ ಕೈ ಹಾಕೋದು ಬೇಡ, ಗಮನಕ್ಕೆ ತಂದು ಮುಂದೆ ಹೋಗುವ ಅಂತೇಳಿ ಇದ್ದೇನೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದ. ಆಗಿತ್ತು ಮೀನುಗಾರರು ಆ ದೋಣಿಯನ್ನು ತಂದುಕೊಟ್ರು, ಬೇರೆ ಇಂಜಿನ್ ತಂದುಕೊಟ್ರು. ಹಾಳಾದ ಇಂಜಿನ್ ಇದ್ದರೂ ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಅಪಾಯದ ಸ್ಥಿತಿಯೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಕಂಬಳ ಗೆದ್ದಿಗೆ ಅಂತೇಳಿ ಹೇಳ್ತಲ್ದ ನೀವು. ಕಂಬಳ ಗೆದ್ದಿಗೆ ಬೇರೆ ಗೆದ್ದೆ ಎಲ್ಲ ಬಿಡಿಸದೇ ಇದ್ದೀರಾ, ರಸ್ತೆ ಮಾಡೋಕೆ ಅಥವಾ ಅದೆಲ್ಲ ಮಾಡಿರಿ. ಗೋಪಾಲಣ್ಣ ಪೈಪಿನ ಗೆದ್ದಿಂದ ಮೋರಿ ಹಾಕೋದು ಹೊಡೆದು 2 ವರ್ಷ ಆಯ್ತು. ಪಂಚಾಯತಿಯರಿಗೆ ಎಷ್ಟು ಸರಿ ಹೇಳಿರೋದಕ್ಕೊಂದು ರೆಸ್ಪಾನ್ಸ್ ಇಲ್ಲ. ಈ ರಸ್ತೆ ಯಾರ ಹತ್ರ ಹೇಳಿರೋದಕ್ಕೊಂದು ಇದಿಲ್ಲ. ಮತ್ತೆ ಹೇಳ್ತದ ನಾವು ಯಾರ ಹತ್ರ ಹೇಳುದು? ತಪ್ಪಲ್ಲ. ನಾವ್ ಇಲ್ಲಿ ಬಂದು ನೀವು ನಿಂತ್ಕೊಂಡು ಕಂಡೆ ನಾವು ಅಲ್ಲಿ ಒಳಕ ಹೊರವಡಿಲ್ಲ ಅಂತ ಹೊಡೆ ಬಂದ. ನನಗೆ ಅದೊಂದು ಬೇಡ ಇತ್ತು ಅನ್ಸ್ತು. ಯಾವ್ದು ಈಗ ನೀವೇ ಬೈಯುದಾರ ನಾನೇ ಆಚೆ ಬರ್ತಿದ್ದೆ. ಸಾಲ್ಬುಡ, ಬಾಂಗು ಹಾಗೂ ಗರಡಿ ಬೆಟ್ಟು ಪರಿಸರ ಮತ್ತು ಅರೆಹೊಳೆ ಈ 4 ಕಡೆಯಲ್ಲಿ ಈ ನೆರೆ ನೀರು ಜಾಸ್ತಿ ಆದವಾಗ ಸುಮಾರು ಒಂದು 100 ಮನೆಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಆದರೆ ಅವರಿಗೆ ಪಂಚಾಯತಿನಿಂದ ದೋಣಿಯ ವ್ಯವಸ್ಥೆ ಮಾಡಿತ್ತು. ಆದರೆ ಅದು ಬಹಳಷ್ಟು ತಗ್ಗು ಪ್ರದೇಶ ಆದ್ದರಿಂದ ರಸ್ತೆ ಏರಿಸಿದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಬಹುದು. ಇಲ್ಲದಿದ್ದರೆ ಪ್ರತಿ ವರ್ಷ ನಿರಂತರವಾಗಿ ನೆರೆ ಬರ್ತದೆ. ಇನ್ನೂ ಸಹ ಇದು ಸ್ಟಾರ್ಟ್ ಅಷ್ಟೇ, ಇನ್ನೂ 4-5 ನೆರೆ ಹಾಗೂ ಬರ್ತದೆ. ಈಗ ಇದರಲ್ಲಿ ಬೇಸಾಯ ಮಾಡಲಿಕ್ಕೂ ಭಾಳ ಕಷ್ಟ ಇಲ್ಲ ಜನರಿಗೆ. ಅದು ಜೀವನದ ನಿತ್ಯದ ತಿರುಗಾಟಕ್ಕೆ ನಾವೊಂದು ಪೇಟೆಗೆ ಬರೋದಕ್ಕೆ ಭಾಳ ಸಮಸ್ಯೆ ಆಗ್ತದೆ. ದೋಣಿಯನ್ನೇ ಅವಲಂಬಿಸಬೇಕಾಗ್ತದೆ. ಆದರೆ ಇದಕ್ಕೆ ಜಿಲ್ಲಾಡಳಿತಕ್ಕೆ ಈ ಹಿಂದೆ ನಾನು ಸಹ ಮನವಿ ಸಹ ಮಾಡಿದ್ದೇನೆ. ಅದು ರಸ್ತೆಯನ್ನು ಸಾಧಾರಣ ಒಂದು 6 ಫೀಟ್ ಎತ್ತರಕ್ಕೆ ಏರಿಸಿದಾಗ ಒಂದು ಹಂತದ ಸಮಸ್ಯೆ ಬಗೆಹರಿಬಹುದು ಎನ್ನುವ ಒಂದು ನಮ್ಮ ಆಶಯ. ಈ ನೆಲೆಯಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರು ಸಹ ಕಳೆದ ಬಾರಿ ಬಂದಿದ್ದರು. ಯಾರು ವಿಶಾಲ್ DC ಆಗಿದ್ದವಾಗ ಅವ್ರು ಬಂದು ಅದನ್ನು ಮಾಡುವ ಒಂದು ಪ್ರಯತ್ನ ಮಾಡಿ ಕಳಿಸಿ ಪಂಚಾಯತ್ನಿಂದ ಕಳಿಸಿ ಅಂತ ಹೇಳಿದ್ದಾರೆ. ಆವಾಗಲೂ ಸಹ ಕಳಿಸಿಕೊಟ್ಟಿದ್ದೇವೆ. ಆದರೆ ಇನ್ನೂ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ. ಆದರೆ ಈ ಜನರಿಗೆ ಈಗ ಜಾನುವಾರು, ಅದು ಮುಖ್ಯವಾಗಿ ಜಾನುವಾರುಗಳಿಗೆ ಸಮಸ್ಯೆ. ಅದು ಸಣ್ಣ ದನ ಅಲ್ಲ. ಈಗ ಜರ್ಸಿ ಆ ದನ ಎಲ್ಲ ಸಾಗಾಟ ಮಾಡೋದು ಭಾಳ ಕಷ್ಟ. ದೋಣಿಯಲ್ಲಿ ಸಾಗಿಸೋದು ಕಷ್ಟ ಆಗ್ತದೆ. ಇದು ದೊಡ್ಡ ನೆರೆ ಇದೀಗ. ಇದು ಸಾಧಾರಣ ಹತ್ತತ್ರ ಇದು ಸಾಲು ಬಿಡೋದು ಅಂತ ಹೇಳ್ತಾರೆ. ಈ ಏರಿಯಾಕ್ಕೆ ಹತ್ತತ್ರ ಒಂದು 100 ಮನೆ ಇದೆ. ಇಷ್ಟಕ್ಕೆ ಎಳೆದು ಹೋದ್ರೂ ತೊಂದರೆ ಇಲ್ಲ. ಇನ್ನು ಮತ್ತೆ ಜಾಸ್ತಿ ಬಂದ್ರೆ ಸಮಸ್ಯೆ ಇದೀಗ. ಅವರಿಗೆಲ್ಲ ಎಲ್ಲ ಗಂಟೆಗೆ ಆಗಲ್ಲ. ಕೆಲವರೆಲ್ಲ ಹೆಚ್ಚಿನವರೆಲ್ಲ ಮೇಲೆ ಸಾಗಿಸಿದ್ರು. ನೆರೆ ಮಾಮೂಲಿ ಬರುವುದೇ, ಆದರೆ ಈ ವರ್ಷ ದೊಡ್ಡ ನೆರೆ ಬಂದಿದೆ. ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಳಿಗ್ಗೆಯಿಂದಲೇ ನೆರೆ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬೈಂದೂರು ತಾಲೂಕಾಡಳಿತ ಅಧಿಕಾರಿಗಳು, ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು, ಬೈಂದೂರು ಆರಕ್ಷಕ ಠಾಣಾ ಸಿಬ್ಬಂದಿ, ಗ್ರಾಮ ಪಂಚಾಯತ್ ಕಂಬದಕೋಣೆ, ನಾವುಂದ, ಗ್ರಾಮ ಪಂಚಾಯತ್ ನಾಡಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಬೈಂದೂರು ತಾಲೂಕಿನಲ್ಲಿ ಎಡೆಬಿಡದೆ ಮಳೆಯಾಗುತ್ತಿದ್ದು ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿದೆ.
ಬೈಂದೂರಿನ ಸೌಪರ್ಣಿಕ, ಸುಮನಾವತಿ, ಸಂಕದಗುಂಡಿ, ಎಡಮಾವಿನ ಹೊಳೆ ತುಂಬಿ ಹರಿಯುತ್ತಿದ್ದು ನದಿ ಪಾತ್ರ, ನಾಡ, ನಾವುಂದ, ಮರವಂತೆ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಆನಕಳ್ಳಿ, ಹಳಗೇರಿ, ಬೀಜೂರು ರಾತ್ರೋರಾತ್ರಿ ನೆರೆ ಕಾಣಿಸಿಕೊಂಡಿದೆ. ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಪ್ರತಿ ವರ್ಷ ಮಳೆಗಾಲ ಬಂದರೆ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ. ಮಳೆಗಾಲದಲ್ಲಿನ ಇಲ್ಲಿನ 100ಕ್ಕೂ ಅಧಿಕ ಮನೆಯವರಿಗೆ ತಲೆನೋವು ಕಟ್ಟಿಟ್ಟ ಬುತ್ತೆ. ಹೆಚ್ಚು ಕಮ್ಮಿ 4-5 ದಿನವಾದ್ರೂ ಮನೆ ಬಿಟ್ಟು ಹೊರಬರಲಾಗದ ದುಸ್ಥಿತಿ. ಹಿಡಿ ಉಪ್ಪು, ದಿನಸಿ, ತರಕಾರಿ ತರಬೇಕಾದ್ರೂ ಕೂಡ ದೋಣಿ ಬೇಕು. ಓಟು ಕೇಳಲು ಬರುವ ಜನಪ್ರತಿನಿಧಿಗಳು ಮಳೆಗಾಲದ ನೆರೆ ಸಮಯ ಬಂದು ವೀಕ್ಷಿಸಿ ಹೋದವರು ಮತ್ತೆ ಈ ಕಡೆ ತಲೆಯನ್ನ ಹಾಕೋದಿಲ್ಲ. ಸರ್ಕಾರಿ ಅಧಿಕಾರಿಗಳು ಮಳೆಗಾಲದ ಮೊದಲು ಪ್ರವಾಹ ಬಂದು ಸ್ಥಳವನ್ನ ವೀಕ್ಷಿಸುತ್ತಾರೆ ಹೊರತು ಇದುವರೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ನಾವುಂದ, ಹಳಗೇರಿ, ಬಡಾಕೆರೆ, ಮರವಂತಿ, ಸಾಲ್ಪುಡ, ಅರೆಹೊಳೆ, ಕೊಣ್ಕಿ, ಕುದ್ರು, ಚಿಕ್ಕಳ್ಳಿ, ಪಡುಕೋಣೆ ಭಾಗದಲ್ಲಿ ನೆರೆ ಸಮಸ್ಯೆ ಈ ವರ್ಷವೇನೂ ಹೊಸತಲ್ಲ. ಹಲವು ದಶಕಗಳಿಂದ ಇಲ್ಲಿನ ಜನಕ್ಕೆ ಮಳೆಗಾಲ ಶಾಪವೆಂದರೂ ತಪ್ಪಾಗದು. ಮಳೆಗಾಲದಲ್ಲಿ ಇಲ್ಲಿಗಾಗಿ 3-4 ದೋಣಿ ಇಲ್ಲಿಗೆ ಮೀಸಲಿಡಬೇಕು. ಅನಾರೋಗ್ಯ ಪೀಡಿತರು ಸಹಿತ ಆಹಾರ ಸಾಮಗ್ರಿ, ದಿನಸಿ ತರಬೇಕಾದ್ರೆ ದೋಣಿಯೇರಿ ಪೇಟೆಗೆ ಬರಬೇಕು. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದ ಯುವಕರ ಸಹಿತ ದೋಣಿ ಚಲಾಯಿಸಲು ತಿಳಿದವರು ಹಲವು ಮಂದಿ ದೋಣಿಯಾನದ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಶ್ರಮದಾನ ಮಾಡುತ್ತಾರೆ. ಭಾರೀ ಮಳೆಯಿಂದಾಗಿ ಕಂಬದಕೋಣೆ ಗ್ರಾಮದ ಹಳಗೇರಿಯಲ್ಲಿ ಎಡಮಾವಿನ ಹೊಳೆ ಉಕ್ಕಿ ಹರಿಯುತ್ತಿದ್ದು ಸುತ್ತಮುತ್ತಲ ಪ್ರದೇಶಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನೆರೆಯ ಪರಿಣಾಮ ಹಲವು ಮನೆಗಳು, ಗದ್ದೆಗಳು ಜಲಾವೃತಗೊಂಡಿದ್ದು ಸ್ಥಳಕ್ಕೆ ಶಾಸಕ ಗಂಟಿಹೊಳಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ. ಮನೆಯವರನ್ನ ದೋಣಿ ಮೂಲಕ ಸ್ಥಳಾಂತರಿಸುವ ಕಾರ್ಯವಾಗುತ್ತಿದೆ. ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿಯಾದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿಗೆ ನಾವಿರುವಂಥದ್ದು ಹಳಗೇರಿ ಪ್ರದೇಶದ ಕಂಬಳಗದ್ದೆ ಪ್ರದೇಶ. ಅಷ್ಟೂ ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತು ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನು ತುರ್ತು ದೋಣಿಯಲ್ಲಿ NDRFನ ದೋಣಿ ಬಂದಿತ್ತು. ದೋಣಿಯ ಇಂಜಿನ್ ಹಾಳಾಯಿತು. ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ, ಸಂಜೀವ್ ಕಾರ್ವಿ, ನಾಗೇಂದ್ರ ಗಾಣಿಗೆ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ. ಒಬ್ಬರು ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ. ಅವ್ರನ್ನೆಲ್ಲ ಮಾಡಿದ್ದಾರೆ. ಅವ್ರ ಮಾನವೀಯತೆಯನ್ನು ಮೆಚ್ಚಲೇಬೇಕು. ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತೇಳಿ ಹೇಳಿ. ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ. ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ, ಸಾಲುಬುಡದಲ್ಲಿ ಮುಳುಗಿದೆ, ಆಮೇಲೆ ಬಿಜೂರಿನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ. ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತ್ರೆ ಪಂಚಾಯತ್ ಈ ರೀತಿ 10 ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ. ಜಿಲ್ಲಾಡಳಿತ ನಮ್ಮ ಜೊತೆಗಿದೆ, ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಒಂದು ಸತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂಥದ್ದು. ಗಂಜಿ ಕೇಂದ್ರ ಎಡತ್ರೆ ಬಂಟ್ರಭವನದಲ್ಲಿ ಒಂದಾಗಿದೆ. ಇನ್ನೊಂದು 3-4 ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ 100 ಜನ ಇಲ್ಲಿ ಒಟ್ಟಾಗಿದ್ದಾರೆ. ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ. ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು. ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು. ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಹೋದರೆ ತೊಂದರೆ ಇಲ್ಲ. ಕಮ್ಮಿ ಆದರೂ ಓಕೆ. ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ. ಆದರೂ ಸಹಿತ ಜನರ ಸಹಕಾರ ಬೇಕು. ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ, ಅಪಾಯಕ್ಕೆ ಕೈ ಹಾಕೋದು ಬೇಡ, ಗಮನಕ್ಕೆ ತಂದು ಮುಂದೆ ಹೋಗುವ ಅಂತೇಳಿ ಇದ್ದೇನೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದ. ಆಗಿತ್ತು ಮೀನುಗಾರರು ಆ ದೋಣಿ ಅಂತ ತಂದುಕೊಟ್ರು, ಬೇರೆ ಇಂಜಿನ್ ತಂದುಕೊಟ್ರು. ಹಾಳಾದ ಇಂಜಿನ್ ಇದ್ದರೂ ಸಹಿತ ಖಾಲಿ ದೋಣಿ ಅಂತ ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಅಪಾಯದ ಸ್ಥಿತಿಯೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಕಂಬಳಗೆದ್ದಿಗೆ ಅಂತೇಳಿ ಹೇಳ್ತಲ್ತಾನೆ. ಕಂಬಳಗೆದ್ದಿಗೆ ಬೇರೆ ಗೆದ್ದೆ ಎಲ್ಲ ಬಿಡಿಸದೇ ಇದ್ದೀರಾ, ರಸ್ತೆ ಮಾಡೋಕೆ ಅದೆಲ್ಲ ಮಾಡಿರಿ. ಮೋರಿ ಪೈಪಿನ ಗೆದ್ದಿಂದೆಲ್ಲ ಮೋರಿ ಹಾಕೋದು ಹೊಡೆದು 2 ವರ್ಷ ಆಯ್ತು. ಪಂಚಾಯತಿಯರಿಗೆ ಎಷ್ಟು ಸರಿ ಹೇಳಿದ್ರು ಅದಕ್ಕೊಂದು ರೆಸ್ಪಾನ್ಸ್ ಇಲ್ಲ. ಯಾರ ಹತ್ರ ಹೇಳಿದ್ರು ಅದಕ್ಕೊಂದು ಇದಿಲ್ಲ. ಮತ್ತೆ ನಾವ್ ಯಾರ ಹತ್ರ ಹೇಳುದು? ಈಗ ನಾವ್ ಇಲ್ಲಿ ಬಂದು ನೀವು ನಿಂತ್ಕೊಂಡೆ ನಾವು ಅಲ್ಲಿ ಒಳಕ ಹೊರವಡಿಲ್ಲ ಅಂತ ಹೊಡೆ ಬಂದ. ನನಗೆ ಅದೊಂದು ಬೇಡ ಇತ್ತು ಅನ್ಸ್ತು. ಯಾವ್ದು ಈಗ ನೀವೇ ಬೈಯುದಾರ ನಾನೇ ಆಚೆ ಬರ್ತಿದ್ದೆ. ಸಾಲ್ಬುಡ, ಬಾಂಗು ಹಾಗೂ ಗರಡಿ ಬೆಟ್ಟು ಪರಿಸರ ಮತ್ತು ಅರೆಹೊಳೆ
ಈ 4 ಕಡೆಯಲ್ಲಿ ಈ ನೆರೆ ನೀರು ಜಾಸ್ತಿ ಆದವಾಗ ಸುಮಾರು ಒಂದು 100 ಮನೆಗಳಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಆದರೆ ಅವರಿಗೆ ಪಂಚಾಯತಿನಿಂದ ದೋಣಿಯ ವ್ಯವಸ್ಥೆ ಮಾಡಿತ್ತು. ಆದರೆ ಅದು ಭಾಳಷ್ಟು ತಗ್ಗು ಪ್ರದೇಶ ಆದ್ದರಿಂದ ರಸ್ತೆ ಏರಿಸಿದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಬಹುದು. ಇಲ್ಲದಿದ್ದರೆ ಪ್ರತಿ ವರ್ಷ ನಿರಂತರವಾಗಿ ನೆರೆ ಬರ್ತದೆ. ಇನ್ನೂ ಸಹ ಇದು ಸ್ಟಾರ್ಟ್ ಅಷ್ಟೇ, ಇನ್ನೂ 4-5 ನೆರೆ ಹಾಗೂ ಬರ್ತದೆ. ಈಗ ಇದರಲ್ಲಿ ಬೇಸಾಯ ಮಾಡಲಿಕ್ಕೂ ಭಾಳ ಕಷ್ಟ ಇಲ್ಲಿ ಜನರಿಗೆ. ಅದು ಜೀವನದ ನಿತ್ಯದ ತಿರುಗಾಟಕ್ಕೆ ನಾವೊಂದು ಪೇಟೆಗೆ ಬರೋದಕ್ಕೆ ಭಾಳ ಸಮಸ್ಯೆ ಆಗ್ತದೆ. ದೋಣಿಯನ್ನೇ ಅವಲಂಬಿಸಬೇಕಾಗ್ತದೆ. ಆದರೆ ಇದಕ್ಕೆ ಜಿಲ್ಲಾಡಳಿತಕ್ಕೆ ಈ ಹಿಂದೆ ನಾನು ಸಹ ಮನವಿ ಸಹ ಮಾಡಿದ್ದೇನೆ. ಅದು ರಸ್ತೆಯನ್ನು ಸಾಧಾರಣ ಒಂದು 6 ಫೀಟ್ ಎತ್ತರಕ್ಕೆ ಇನ್ನು ಏರಿಸಿದಾಗ ಒಂದು ಹಂತದ ಸಮಸ್ಯೆ ಬಗೆಹರಿಬಹುದು ಎನ್ನುವ ಒಂದು ನಮ್ಮ ಆಶಯ. ಈ ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಯವರು ಸಹ ಕಳೆದ ಬಾರಿ ಬಂದಿದ್ದರು. ಯಾರು ವಿಶಾಲ್ DC ಆಗಿದ್ದವಾಗ ಅವ್ರು ಬಂದು ಅದನ್ನು ಮಾಡುವ ಒಂದು ಪ್ರಯತ್ನ ಮಾಡಿ ಕಳಿಸಿ ಪಂಚಾಯತ್ನಿಂದ ಕಳಿಸಿ ಅಂತ ಹೇಳಿದ್ದಾರೆ. ಆವಾಗಲೂ ಸಹ ಕಳಿಸಿಕೊಟ್ಟಿದ್ದೇವೆ. ಆದರೆ ಇನ್ನೂ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ. ಆದರೆ ಈ ಜನರಿಗೆ ಈಗ ಜಾನುವಾರು ಅದು ಮುಖ್ಯ. ಬೆಳಿಗ್ಗೆಯಿಂದಲೇ ನೆರೆ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬೈಂದೂರು ತಾಲೂಕಾಡಳಿತ ಅಧಿಕಾರಿಗಳು, ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು, ಬೈಂದೂರು ಆರಕ್ಷಕ ಠಾಣಾ ಸಿಬ್ಬಂದಿ, ಗ್ರಾಮ ಪಂಚಾಯತ್ ಕಂಬದಕೋಣೆ, ನಾವುಂದ, ಗ್ರಾಮ ಪಂಚಾಯತ್ ನಾಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಬೈಂದೂರು ತಾಲೂಕಿನಲ್ಲಿ ಎಡೆಬಿಡದೆ ಮಳೆಯಾಗುತ್ತಿದ್ದು ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿದೆ. ಬೈಂದೂರಿನ ಸೌಪರ್ಣಿಕ, ಸುಮನಾವತಿ, ಸಂಕದಗುಂಡಿ, ಎಡಮಾವಿನ ಹೊಳೆ ತುಂಬಿ ಹರಿಯುತ್ತಿದ್ದು ನದಿ ಪಾತ್ರ, ನಾಡ, ನಾವುಂದ, ಮರವಂತೆ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಆನಕಳ್ಳಿ, ಹಳಗೇರಿ, ಬೀಜೂರು ರಾತ್ರೋರಾತ್ರಿ ನೆರೆ ಕಾಣಿಸಿಕೊಂಡಿದೆ. ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಪ್ರತಿ ವರ್ಷ ಮಳೆಗಾಲ ಬಂದರೆ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ. ಮಳೆಗಾಲದಲ್ಲಿನ ಇಲ್ಲಿನ 100ಕ್ಕೂ ಅಧಿಕ ಮನೆಯವರಿಗೆ ತಲೆನೋವು ಕಟ್ಟಿಟ್ಟ ಬುತ್ತೆ. ಹೆಚ್ಚು ಕಮ್ಮಿ 4-5 ದಿನವಾದರೂ ಮನೆ ಬಿಟ್ಟು ಹೊರಬರಲಾಗದ ದುಸ್ಥಿತಿ. ಹಿಡಿ ಉಪ್ಪು, ದಿನಸಿ, ತರಕಾರಿ ತರಬೇಕಾದ್ರೂ ಕೂಡ ದೋಣಿ ಬೇಕು. ಓಟು ಕೇಳಲು ಬರುವ ಜನಪ್ರತಿನಿಧಿಗಳು ಮಳೆಗಾಲದ ನೆರೆ ಸಮಯ ಬಂದು ವೀಕ್ಷಿಸಿ ಹೋದವರು ಮತ್ತೆ ಈ ಕಡೆ ತಲೆಯನ್ನ ಹಾಕೋದಿಲ್ಲ. ಸರ್ಕಾರಿ ಅಧಿಕಾರಿಗಳು ಮಳೆಗಾಲದ ಮೊದಲು ಪ್ರವಾಹ ಬಂದು ಸ್ಥಳವನ್ನ ವೀಕ್ಷಿಸುತ್ತಾರೆ ಹೊರತು ಇದುವರೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ನಾವುಂದ, ಹಳಗೇರಿ, ಬಡಾಕೆರೆ, ಮರವಂತಿ, ಸಾಲ್ಪುಡ, ಅರೆಹೊಳೆ, ಕೊಣ್ಕಿ, ಕುದ್ರು, ಚಿಕ್ಕಳ್ಳಿ, ಪಡುಕೋಣೆ ಭಾಗದಲ್ಲಿ ನೆರೆ ಸಮಸ್ಯೆ ಈ ವರ್ಷವೇನೂ ಹೊಸತಲ್ಲ. ಹಲವು ದಶಕಗಳಿಂದ ಇಲ್ಲಿನ ಜನಕ್ಕೆ ಮಳೆಗಾಲ ಶಾಪವೆಂದರೂ ತಪ್ಪಾಗದು. ಮಳೆಗಾಲದಲ್ಲಿ ಇಲ್ಲಿಗಾಗಿ 3-4 ದೋಣಿ ಇಲ್ಲಿಗೆ ಮೀಸಲಿಡಬೇಕು. ಅನಾರೋಗ್ಯ ಪೀಡಿತರು ಸಹಿತ ಆಹಾರ ಸಾಮಗ್ರಿ, ದಿನಸಿ ತರಬೇಕಾದ್ರೆ ದೋಣಿಯೇರಿ ಪೇಟೆಗೆ ಬರಬೇಕು. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದ ಯುವಕರ ಸಹಿತ ದೋಣಿ ಚಲಾಯಿಸಲು ತಿಳಿದವರು ಹಲವು ಮಂದಿ ದೋಣಿಯಾನದ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಶ್ರಮದಾನ ಮಾಡುತ್ತಾರೆ. ಭಾರೀ ಮಳೆಯಿಂದಾಗಿ ಕಂಬದಕೋಣೆ ಗ್ರಾಮದ ಹಳಗೇರಿಯಲ್ಲಿ ಎಡಮಾವಿನ ಹೊಳೆ ಉಕ್ಕಿ ಹರಿಯುತ್ತಿದ್ದು ಸುತ್ತಮುತ್ತಲ ಪ್ರದೇಶಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನೆರೆಯ ಪರಿಣಾಮ ಹಲವು ಮನೆಗಳು, ಗದ್ದೆಗಳು ಜಲಾವೃತಗೊಂಡಿದ್ದು ಸ್ಥಳಕ್ಕೆ ಶಾಸಕ ಗಂಟಿಹೊಳಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ. ಮನೆಯವರನ್ನ ದೋಣಿ ಮೂಲಕ ಸ್ಥಳಾಂತರಿಸುವ ಕಾರ್ಯವಾಗುತ್ತಿದೆ. ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿಯಾದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿಗೆ ನಾವಿರುವಂಥದ್ದು ಹಳಗೇರಿ ಪ್ರದೇಶದ ಕಂಬಳಗದ್ದೆ ಪ್ರದೇಶ. ಅಷ್ಟೂ ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತು ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನು ತುರ್ತು ದೋಣಿಯಲ್ಲಿ NDRFನ ದೋಣಿ ಬಂದಿತ್ತು. ದೋಣಿಯ ಇಂಜಿನ್ ಹಾಳಾಯಿತು. ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ, ಸಂಜೀವ್ ಕಾರ್ವಿ, ನಾಗೇಂದ್ರ ಗಾಣಿಗೆ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ. ಒಬ್ಬರು ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ. ಅವ್ರನ್ನೆಲ್ಲ ಮಾಡಿದ್ದಾರೆ. ಅವ್ರ ಮಾನವೀಯತೆಯನ್ನು ಮೆಚ್ಚಲೇಬೇಕು. ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತೇಳಿ ಹೇಳಿ. ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ. ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ, ಸಾಲುಬುಡದಲ್ಲಿ ಮುಳುಗಿದೆ. ಆಮೇಲೆ ಬಿಜೂರಿನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ.
ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು, ಎಡತ್ರೆ ಪಂಚಾಯತ್, ಈ ರೀತಿ ಹತ್ತಾರು ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ. ಜಿಲ್ಲಾಡಳಿತ ನಮ್ಮ ಜೊತೆಗಿದೆ, ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಒಂದು ಸತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂಥದ್ದು. ಗಂಜಿ ಕೇಂದ್ರ ಎಡತ್ರೆ ಬಂಟ್ರಭವನದಲ್ಲಿ ಒಂದಾಗಿದೆ, ಇನ್ನೊಂದು 3-4 ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ 100 ಜನ ಇಲ್ಲಿ ಒಟ್ಟಾಗಿದ್ದಾರೆ. ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ. ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು. ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಹೋದ್ರೆ ತೊಂದರೆ ಇಲ್ಲ, ಕಮ್ಮಿ ಆದರೂ ಓಕೆ. ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ. ಆದರೂ ಸಹಿತ ಜನರ ಸಹಕಾರ ಬೇಕು. ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ, ಅಪಾಯಕ್ಕೆ ಕೈ ಹಾಕೋದು ಬೇಡ, ಗಮನಕ್ಕೆ ತಂದು ಮುಂದೆ ಹೋಗುವ ಅಂತೇಳಿ ಇದ್ದೇನೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದ. ಆಗಿತ್ತು ಮೀನುಗಾರರು ಆ ದೋಣಿಯನ್ನು ತಂದುಕೊಟ್ರು, ಬೇರೆ ಇಂಜಿನ್ ತಂದುಕೊಟ್ರು. ಹಾಳಾದ ಇಂಜಿನ್ ಇದ್ದರೂ ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಅಪಾಯದ ಸ್ಥಿತಿಯೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಕಂಬಳ ಗೆದ್ದಿಗೆ ಅಂತೇಳಿ ಹೇಳ್ತಲ್ತಾನೆ, ಕಂಬಳ ಗೆದ್ದಿಗೆ ಬೇರೆ ಗೆದ್ದೆ ಎಲ್ಲ ಬಿಡಿಸದೇ ಇದ್ದೀರಾ, ರಸ್ತೆ ಮಾಡೋಕೆ ಅಥವಾ ಅದೆಲ್ಲ ಮಾಡಿರಿ. ಗೋಪಾಲಣ್ಣ ಮಾಡ್ತಾರೆ ಸರ್, ನಮ್ದು ಇದು ಮೋರಿ ಪೈಪಿನ ಗೆದ್ದಿಂದೆಲ್ಲ ಮೋರಿ ಹಾಕೋದು ಹೊಡೆದು 2 ವರ್ಷ ಆಯ್ತು. ಪಂಚಾಯತಿಯರಿಗೆ ಎಷ್ಟು ಸರಿ ಹೇಳಿದ್ರು ಅದಕ್ಕೊಂದು ರೆಸ್ಪಾನ್ಸ್ ಇಲ್ಲ. ರಸ್ತೆ ಲಾಸ್ಟ್ ಟೈಮ್ ಇವರಲ್ಲೆಲ್ಲ ಮಾತಾಡಿ ಯಾರ ಹತ್ರ ಹೇಳಿದ್ರು ಅದಕ್ಕೊಂದು ಇದಿಲ್ಲ. ಮತ್ತೆ ಹೇಳ್ತದ್ ನಾವು ಯಾರ ಹತ್ರ ಹೇಳುದು? ತಪ್ಪಲ್ಲ. ನಾವ್ ಇಲ್ಲಿ ಬಂದು ನೀವು ನಿಂತ್ಕೊಂಡ್ಕೊಂಡೆ ನಾವು ಅಲ್ಲಿ ಒಳಕ ಹೊರವಡಿಲ್ಲ ಅಂತ ಹೊಡೆ ಬಂದ. ನನಗೆ ಅದೊಂದು ಬೇಡ ಇತ್ತು ಅನ್ಸ್ತು. ಯಾವ್ದು ಈಗ ನೀವೇ ಬೈಯುದಾರ ನಾನೇ ಆಚೆ ಬರ್ತಿದ್ದೆ. ನಾವು ಬಯೋಸಲ್ಲ ಸಾಲ್ಬುಡ, ಬಾಂಗು ಹಾಗೂ ಗರಡಿ ಬೆಟ್ಟು ಪರಿಸರ ಮತ್ತು ಅರೆಹೊಳೆ ಈ 4 ಕಡೆಯಲ್ಲಿ ಈ ನೆರೆ ನೀರು ಜಾಸ್ತಿ ಆದವಾಗ ಸುಮಾರು ಒಂದು 100 ಮನೆಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಆದರೆ ಅವರಿಗೆ ಪಂಚಾಯತಿನಿಂದ ದೋಣಿಯ ವ್ಯವಸ್ಥೆ ಮಾಡಿತ್ತು. ಆದರೆ ಅದು ಬಹಳಷ್ಟು ತಗ್ಗು ಪ್ರದೇಶ ಆದ್ದರಿಂದ ರಸ್ತೆ ಏರಿಸಿದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಬಹುದು. ಇಲ್ಲದಿದ್ದರೆ ಪ್ರತಿ ವರ್ಷ ನಿರಂತರವಾಗಿ ನೆರೆ ಬರ್ತದೆ. ಇನ್ನೂ ಸಹ ಇದು ಸ್ಟಾರ್ಟ್ ಅಷ್ಟೇ, ಇನ್ನೂ 4-5 ನೆರೆ ಹಾಗೂ ಬರ್ತದೆ. ಈಗ ಇದರಲ್ಲಿ ಬೇಸಾಯ ಮಾಡಲಿಕ್ಕೂ ಭಾಳ ಕಷ್ಟ ಇಲ್ಲಿ ಜನರಿಗೆ. ಅದು ಜೀವನದ ನಿತ್ಯದ ತಿರುಗಾಟಕ್ಕೆ ನಾವೊಂದು ಪೇಟೆಗೆ ಬರೋದಕ್ಕೆ ಭಾಳ ಸಮಸ್ಯೆ ಆಗ್ತದೆ. ದೋಣಿಯನ್ನೇ ಅವಲಂಬಿಸಬೇಕಾಗ್ತದೆ. ಆದರೆ ಇದಕ್ಕೆ ಜಿಲ್ಲಾಡಳಿತಕ್ಕೆ ಈ ಹಿಂದೆ ನಾನು ಸಹ ಮನವಿ ಸಹ ಮಾಡಿದ್ದೇನೆ. ಅದು ರಸ್ತೆಯನ್ನು ಸಾಧಾರಣ ಒಂದು 6 ಫೀಟ್ ಎತ್ತರಕ್ಕೆ ಏರಿಸಿದಾಗ ಒಂದು ಹಂತದ ಸಮಸ್ಯೆ ಬಗೆಹರಿಬಹುದು ಎನ್ನುವ ಒಂದು ನಮ್ಮ ಆಶಯ. ಈ ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಯವರು ಸಹ ಕಳೆದ ಬಾರಿ ಬಂದಿದ್ದರು. ಯಾರು ವಿಶಾಲ್ DC ಆಗಿದ್ದವಾಗ ಅವ್ರು ಬಂದು ಅದನ್ನು ಮಾಡುವ ಒಂದು ಪ್ರಯತ್ನ ಮಾಡಿ ಕಳಿಸಿ ಪಂಚಾಯತ್ನಿಂದ ಕಳಿಸಿ ಅಂತ ಹೇಳಿದ್ದಾರೆ. ಆವಾಗಲೂ ಸಹ ಕಳಿಸಿಕೊಟ್ಟಿದ್ದೇವೆ. ಆದರೆ ಇನ್ನೂ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ. ಆದರೆ ಈ ಜನರಿಗೆ ಈಗ ಜಾನುವಾರು, ಅದು ಮುಖ್ಯವಾಗಿ ಜಾನುವಾರುಗಳಿಗೆ ಸಮಸ್ಯೆ. ಅದು ಸಣ್ಣ ದನ ಅಲ್ಲ. ಈಗ ಜರ್ಸಿ ಆ ದನ ಎಲ್ಲ ಸಾಗಾಟ ಮಾಡೋದು ಭಾಳ ಕಷ್ಟ. ದೋಣಿಯಲ್ಲಿ ಸಾಗಿಸೋದು ಕಷ್ಟ ಆಗ್ತದೆ. ಇದು ದೊಡ್ಡ ನೆರೆ ಇದೀಗ. ಇದು ಸಾಧಾರಣ ಹತ್ತತ್ರ ಇದು ಸಾಲು ಬಿಡೋದು ಅಂತ ಹೇಳ್ತಾರೆ. ಈ ಏರಿಯಾಕ್ಕೆ ಹತ್ತತ್ರ ಒಂದು 100 ಮನೆ ಇದೆ. ಇಷ್ಟಕ್ಕೆ ಎಳೆದು ಹೋದ್ರೂ ತೊಂದರೆ ಇಲ್ಲ. ಇನ್ನು ಮತ್ತೆ ಜಾಸ್ತಿ ಬಂದ್ರೆ ಸಮಸ್ಯೆ ಇದೀಗ. ಅವರಿಗೆಲ್ಲ ಗಂಟೆಗೆ ಆಗಲ್ಲ. ಕೆಲವರೆಲ್ಲ ಹೆಚ್ಚಿನವರೆಲ್ಲ ಮೇಲೆ ಸಾಗಿಸಿದ್ರು. ನೆರೆ ಮಾಮೂಲಿ ಬರುವುದೇ, ಆದರೆ ಈ ವರ್ಷ ದೊಡ್ಡ ನೆರೆ ಬಂದಿದೆ ಇಲ್ಲಿ. ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಳಿಗ್ಗೆಯಿಂದಲೇ ನೆರೆ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬೈಂದೂರು ತಾಲೂಕಾಡಳಿತ ಅಧಿಕಾರಿಗಳು, ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು, ಬೈಂದೂರು ಆರಕ್ಷಕ ಠಾಣಾ ಸಿಬ್ಬಂದಿ, ಗ್ರಾಮ ಪಂಚಾಯತ್ ಕಂಬದಕೋಣೆ, ನಾವುಂದ, ಗ್ರಾಮ ಪಂಚಾಯತ್ ನಾಡಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಬೈಂದೂರು ತಾಲೂಕಿನಲ್ಲಿ ಎಡೆಬಿಡದೆ ಮಳೆಯಾಗುತ್ತಿದ್ದು ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿದೆ. ಬೈಂದೂರಿನ ಸೌಪರ್ಣಿಕ, ಸುಮನಾವತಿ, ಸಂಕದಗುಂಡಿ, ಎಡಮಾವಿನ ಹೊಳೆ ತುಂಬಿ ಹರಿಯುತ್ತಿದ್ದು ನದಿ ಪಾತ್ರ, ನಾಡ, ನಾವುಂದ, ಮರವಂತೆ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಆನಕಳ್ಳಿ, ಹಳಗೇರಿ, ಬೀಜೂರು ರಾತ್ರೋರಾತ್ರಿ ನೆರೆ ಕಾಣಿಸಿಕೊಂಡಿದೆ. ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಪ್ರತಿ ವರ್ಷ ಮಳೆಗಾಲ ಬಂದರೆ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ. ಮಳೆಗಾಲದಲ್ಲಿನ ಇಲ್ಲಿನ 100ಕ್ಕೂ ಅಧಿಕ ಮನೆಯವರಿಗೆ ತಲೆನೋವು ಕಟ್ಟಿಟ್ಟ ಬುತ್ತೆ. ಹೆಚ್ಚು ಕಮ್ಮಿ 4-5 ದಿನವಾದರೂ ಮನೆ ಬಿಟ್ಟು ಹೊರಬರಲಾಗದ ದುಸ್ಥಿತಿ. ಹಿಡಿ ಉಪ್ಪು, ದಿನಸಿ, ತರಕಾರಿ ತರಬೇಕಾದ್ರೂ ಕೂಡ ದೋಣಿ ಬೇಕು.
ಓಟು ಕೇಳಲು ಬರುವ ಜನಪ್ರತಿನಿಧಿಗಳು ಮಳೆಗಾಲದ ನೆರೆ ಸಮಯ ಬಂದು ವೀಕ್ಷಿಸಿ ಹೋದವರು ಮತ್ತೆ ಈ ಕಡೆ ತಲೆಯನ್ನ ಹಾಕೋದಿಲ್ಲ. ಸರ್ಕಾರಿ ಅಧಿಕಾರಿಗಳು ಮಳೆಗಾಲದ ಮೊದಲು ಪ್ರವಾಹ ಬಂದು ಸ್ಥಳವನ್ನ ವೀಕ್ಷಿಸುತ್ತಾರೆ ಹೊರತು ಇದುವರೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ನಾವುಂದ ಹಳಗೇರಿ, ಬಡಾಕೆರೆ, ಮರವಂತಿ, ಸಾಲ್ಪುಡ, ಅರೆಹೊಳೆ, ಕೊಣ್ಕಿ, ಕುದ್ರು, ಚಿಕ್ಕಳ್ಳಿ, ಪಡುಕೋಣೆ ಭಾಗದಲ್ಲಿ ನೆರೆ ಸಮಸ್ಯೆ ಈ ವರ್ಷವೇನೂ ಹೊಸತಲ್ಲ. ಹಲವು ದಶಕಗಳಿಂದ ಇಲ್ಲಿನ ಜನಕ್ಕೆ ಮಳೆಗಾಲ ಶಾಪವೆಂದರೂ ತಪ್ಪಾಗದು. ಮಳೆಗಾಲದಲ್ಲಿ ಇಲ್ಲಿಗಾಗಿ 3-4 ದೋಣಿ ಇಲ್ಲಿಗೆ ಮೀಸಲಿಡಬೇಕು. ಅನಾರೋಗ್ಯ ಪೀಡಿತರು ಸಹಿತ ಆಹಾರ ಸಾಮಗ್ರಿ, ದಿನಸಿ ತರಬೇಕಾದ್ರೆ ದೋಣಿಯೇರಿ ಪೇಟೆಗೆ ಬರಬೇಕು. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದ ಯುವಕರ ಸಹಿತ ದೋಣಿ ಚಲಾಯಿಸಲು ತಿಳಿದವರು ಹಲವು ಮಂದಿ ದೋಣಿಯಾನದ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಶ್ರಮದಾನ ಮಾಡುತ್ತಾರೆ. ಭಾರೀ ಮಳೆಯಿಂದಾಗಿ ಕಂಬದಕೋಣೆ ಗ್ರಾಮದ ಹಳಗೇರಿಯಲ್ಲಿ ಎಡಮಾವಿನ ಹೊಳೆ ಉಕ್ಕಿ ಹರಿಯುತ್ತಿದ್ದು, ಸುತ್ತಮುತ್ತಲ ಪ್ರದೇಶಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನೆರೆಯ ಪರಿಣಾಮ ಹಲವು ಮನೆಗಳು, ಗದ್ದೆಗಳು ಜಲಾವೃತಗೊಂಡಿದ್ದು, ಸ್ಥಳಕ್ಕೆ ಶಾಸಕ ಗಂಟಿಹೊಳಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ. ಮನೆಯವರನ್ನ ದೋಣಿ ಮೂಲಕ ಸ್ಥಳಾಂತರಿಸುವ ಕಾರ್ಯವಾಗುತ್ತಿದೆ. ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿಯಾದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿಗೆ ನಾವಿರುವಂಥದ್ದು ಹಳಗೇರಿ ಪ್ರದೇಶದ ಕಂಬಳಗದ್ದೆ ಪ್ರದೇಶ. ಅಷ್ಟೂ ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತು ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನು ತುರ್ತು ದೋಣಿಯಲ್ಲಿ NDRFನ ದೋಣಿ ಬಂದಿತ್ತು. ದೋಣಿಯ ಇಂಜಿನ್ ಹಾಳಾಯಿತು. ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ, ಸಂಜೀವ್ ಕಾರ್ವಿ, ನಾಗೇಂದ್ರ ಗಾಣಿಗೆ ಇವರ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ. ಒಬ್ಬರು ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ. ಅವ್ರನ್ನೆಲ್ಲ ಮಾಡಿದ್ದಾರೆ. ಅವ್ರ ಮಾನವೀಯತೆಯನ್ನು ಮೆಚ್ಚಲೇಬೇಕು. ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತೇಳಿ ಹೇಳಿ. ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ. ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ, ಸಾಲ್ಬುಡದಲ್ಲಿ ಮುಳುಗಿದೆ, ಆಮೇಲೆ ಬಿಜೂರಿನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ. ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತ್ರೆ ಪಂಚಾಯತ್ ಈ ರೀತಿ 16 ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ. ಜಿಲ್ಲಾಡಳಿತ ನಮ್ಮ ಜೊತೆಗಿದೆ, ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಒಂದು ಸತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂಥದ್ದು. ಗಂಜಿ ಕೇಂದ್ರ ಎಡತ್ರೆ ಬಂಟ್ರಭವನದಲ್ಲಿ ಒಂದಾಗಿದೆ. ಇನ್ನೊಂದು 3-4 ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ 100 ಜನ ಇಲ್ಲಿ ಒಟ್ಟಾಗಿದ್ದಾರೆ. ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ. ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು. ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಹೋದರೆ ತೊಂದರೆ ಇಲ್ಲ, ಕಮ್ಮಿ ಆದರೂ ಓಕೆ. ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ. ಆದರೂ ಸಹಿತ ಜನರ ಸಹಕಾರ ಬೇಕು. ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ, ಅಪಾಯಕ್ಕೆ ಕೈ ಹಾಕೋದು ಬೇಡ, ಗಮನಕ್ಕೆ ತಂದು ಮುಂದೆ ಹೋಗುವ ಅಂತೇಳಿ ಇದ್ದೇನೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದ. ಆಗಿತ್ತು ಮೀನುಗಾರರು ಆ ದೋಣಿಯನ್ನು ತಂದುಕೊಟ್ರು, ಬೇರೆ ಇಂಜಿನ್ ತಂದುಕೊಟ್ರು. ಹಾಳಾದ ಇಂಜಿನ್ ಇದ್ದರೂ ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಅಪಾಯದ ಸ್ಥಿತಿಯೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಕಂಬಳಗೆದ್ದಿಗೆ ಅಂತೇಳಿ ಹೇಳ್ತಲ್ತಾನೆ. ಕಂಬಳಗೆದ್ದಿಗೆ ಬೇರೆ ಗೆದ್ದೆ ಎಲ್ಲ ಬಿಡಿಸದೇ ಇದ್ದೀರಾ, ರಸ್ತೆ ಮಾಡೋಕೆ ಅದೆಲ್ಲ ಮಾಡಿರಿ. ಗೋಪಾಲಣ್ಣ ಮೋರಿ ಪೈಪಿನ ಕೆತ್ತಿಂದ ಮೋರಿ ಹಾಕೋದು ಹೊಡೆದು 2 ವರ್ಷ ಆಯ್ತು. ಪಂಚಾಯತಿಯರಿಗೆ ಎಷ್ಟು ಸರಿ ಹೇಳಿದ್ರು ಅದಕ್ಕೊಂದು ರೆಸ್ಪಾನ್ಸ್ ಇಲ್ಲ. ಯಾರ ಹತ್ರ ಹೇಳಿದ್ರು ಅದಕ್ಕೊಂದು ಇದಿಲ್ಲ. ಮತ್ತೆ ನಾವ್ ಯಾರ ಹತ್ರ ಹೇಳುದು? ನಾವ್ ಇಲ್ಲಿ ಬಂದು ನೀವು ನಿಂತ್ಕೊಂಡ್ಕೊಂಡೆ ನಾವು ಅಲ್ಲಿ ಒಳಕ ಹೊರವಡಿಲ್ಲ ಅಂತ ಹೊಳೆ ಬಂದ. ನನಗೆ ಅದೊಂದು ಬೇಡ ಇತ್ತು ಅನ್ಸ್ತು. ಯಾವ್ದು ಈಗ ನೀವೇ ಬೈಯುದಾರ ನಾನೇ ಆಚೆ ಬರ್ತಿದ್ದೆ. ಸಾಲ್ಬುಡ, ಬಾಂಗು ಹಾಗೂ ಗರಡಿ ಬೆಟ್ಟು ಪರಿಸರ ಮತ್ತು ಅರೆಹೊಳೆ ಈ 4 ಕಡೆಯಲ್ಲಿ ಈ ನೆರೆ ನೀರು ಜಾಸ್ತಿ ಆದವಾಗ ಸುಮಾರು ಒಂದು 100 ಮನೆಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಆದರೆ ಅವರಿಗೆ ಪಂಚಾಯತಿನಿಂದ ದೋಣಿಯ ವ್ಯವಸ್ಥೆ ಮಾಡಿತ್ತು. ಆದರೆ ಅದು ಬಹಳಷ್ಟು ತಗ್ಗು ಪ್ರದೇಶ ಆದ್ದರಿಂದ ರಸ್ತೆ ಏರಿಸಿದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಬಹುದು. ಇಲ್ಲದಿದ್ದರೆ ಪ್ರತಿ ವರ್ಷ ನಿರಂತರವಾಗಿ ನೆರೆ ಬರ್ತದೆ. ಇನ್ನೂ ಸಹ ಇದು ಸ್ಟಾರ್ಟ್ ಅಷ್ಟೇ, ಇನ್ನೂ 4-5 ನೆರೆ ಹಾಗೂ ಬರ್ತದೆ. ಈಗ ಇದರಲ್ಲಿ ಬೇಸಾಯ ಮಾಡಲಿಕ್ಕೂ ಭಾಳ ಕಷ್ಟ ಇಲ್ಲಿ ಜನರಿಗೆ. ಅದು ಜೀವನದ ನಿತ್ಯದ ತಿರುಗಾಟಕ್ಕೆ ನಾವೊಂದು ಪೇಟೆಗೆ ಬರೋದಕ್ಕೆ ಭಾಳ ಸಮಸ್ಯೆ ಆಗ್ತದೆ. ದೋಣಿಯನ್ನೇ ಅವಲಂಬಿಸಬೇಕಾಗ್ತದೆ. ಆದರೆ ಇದಕ್ಕೆ
ಜಿಲ್ಲಾಡಳಿತಕ್ಕೆ ಈ ಹಿಂದೆ ನಾನು ಸಹ ಮನವಿ ಸಹ ಮಾಡಿದ್ದೇನೆ. ಅದು ರಸ್ತೆಯನ್ನು ಸಾಧಾರಣ ಒಂದು 6 ಫೀಟ್ ಎತ್ತರಕ್ಕೆ ಏರಿಸಿದಾಗ ಒಂದು ಹಂತದ ಸಮಸ್ಯೆ ಬಗೆಹರಿಬಹುದು ಎನ್ನುವ ಒಂದು ನಮ್ಮ ಆಶಯ. ಈ ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಯವರು ಸಹ ಕಳೆದ ಬಾರಿ ಬಂದಿದ್ದರು. ಯಾರು ವಿಶಾಲ್ DC ಆಗಿದ್ದವಾಗ ಅವ್ರು ಬಂದು ಅದನ್ನು ಮಾಡುವ ಒಂದು ಪ್ರಯತ್ನ ಮಾಡಿ ಕಳಿಸಿ ಪಂಚಾಯತ್ನಿಂದ ಕಳಿಸಿ ಅಂತ ಹೇಳಿದ್ದಾರೆ. ಆವಾಗಲೂ ಸಹ ಕಳಿಸಿಕೊಟ್ಟಿದ್ದೇವೆ. ಆದರೆ ಇನ್ನೂ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ. ಆದರೆ ಈ ಜನರಿಗೆ ಈಗ ಜಾನುವಾರು, ಅದು ಮುಖ್ಯವಾಗಿ ಜಾನುವಾರುಗಳಿಗೆ ಸಮಸ್ಯೆ. ಅದು ಸಣ್ಣ ದನ ಅಲ್ಲ. ಈಗ ಜರ್ಸಿ ಆ ದನ ಎಲ್ಲ ಸಾಗಾಟ ಮಾಡೋದು ಭಾಳ ಕಷ್ಟ, ದೋಣಿಯಲ್ಲಿ ಸಾಗಿಸೋದು ಕಷ್ಟ ಆಗ್ತದೆ. ಇದು ದೊಡ್ಡ ನೆರೆ ಇದೀಗ. ಇದು ಸಾಧಾರಣ ಹತ್ತತ್ರ ಇದು ಸಾಲು ಬಿಡೋದು ಅಂತ ಹೇಳ್ತಾರೆ. ಈ ಏರಿಯಾಕ್ಕೆ ಹತ್ತತ್ರ ಒಂದು 100 ಮನೆ ಇದೆ. ಇಷ್ಟಕ್ಕೆ ಇಳಿದು ಹೋದ್ರೂ ತೊಂದರೆ ಇಲ್ಲ, ಇನ್ನು ಮತ್ತೆ ಜಾಸ್ತಿ ಬಂದ್ರೆ ಸಮಸ್ಯೆ ಇದೀಗ. ಅವರಿಗೆಲ್ಲ ಗಂಟೆಗೆ ಆಗಲ್ಲ, ಕೆಲವರೆಲ್ಲ ಹೆಚ್ಚಿನವರೆಲ್ಲ ಮೇಲೆ ಸಾಗಿಸಿದ್ರು. ನೆರೆ ಮಾಮೂಲಿ ಬರೋದೇ, ಆದರೆ ಈ ವರ್ಷ ದೊಡ್ಡ ನೆರೆ ಬಂದಿದೆ. ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಳಿಗ್ಗೆಯಿಂದಲೇ ನೆರೆ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬೈಂದೂರು ತಾಲೂಕಾಡಳಿತ ಅಧಿಕಾರಿಗಳು, ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು, ಬೈಂದೂರು ಆರಕ್ಷಕ ಠಾಣಾ ಸಿಬ್ಬಂದಿ, ಗ್ರಾಮ ಪಂಚಾಯತ್ ಕಂಬದಕೋಣೆ, ನಾವುಂದ, ಗ್ರಾಮ ಪಂಚಾಯತ್ ನಾಡಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಬೈಂದೂರು ತಾಲೂಕಿನಲ್ಲಿ ಎಡೆಬಿಡದೆ ಮಳೆಯಾಗುತ್ತಿದ್ದು ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿದೆ. ಬೈಂದೂರಿನ ಸೌಪರ್ಣಿಕ, ಸುಮನಾವತಿ, ಸಂಕದಗುಂಡಿ, ಎಡಮಾವಿನ ಹೊಳೆ ತುಂಬಿ ಹರಿಯುತ್ತಿದ್ದು ನದಿ ಪಾತ್ರ, ನಾಡ, ನಾವುಂದ, ಮರವಂತೆ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಆನಕಳ್ಳಿ, ಹಳಗೇರಿ, ಬೀಜೂರು ರಾತ್ರೋರಾತ್ರಿ ನೆರೆ ಕಾಣಿಸಿಕೊಂಡಿದೆ. ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಪ್ರತಿ ವರ್ಷ ಮಳೆಗಾಲ ಬಂದರೆ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ. ಮಳೆಗಾಲದಲ್ಲಿನ ಇಲ್ಲಿನ 100ಕ್ಕೂ ಅಧಿಕ ಮನೆಯವರಿಗೆ ತಲೆನೋವು ಕಟ್ಟಿಟ್ಟ ಬುತ್ತೆ. ಹೆಚ್ಚು ಕಮ್ಮಿ 4-5 ದಿನವಾದರೂ ಮನೆ ಬಿಟ್ಟು ಹೊರಬರಲಾಗದ ದುಸ್ಥಿತಿ. ಹಿಡಿ ಉಪ್ಪು, ದಿನಸಿ, ತರಕಾರಿ ತರಬೇಕಾದ್ರೂ ಕೂಡ ದೋಣಿ ಬೇಕು. ಓಟು ಕೇಳಲು ಬರುವ ಜನಪ್ರತಿನಿಧಿಗಳು ಮಳೆಗಾಲದ ನೆರೆ ಸಮಯ ಬಂದು ವೀಕ್ಷಿಸಿ ಹೋದವರು ಮತ್ತೆ ಈ ಕಡೆ ತಲೆಯನ್ನ ಹಾಕೋದಿಲ್ಲ. ಸರ್ಕಾರಿ ಅಧಿಕಾರಿಗಳು ಮಳೆಗಾಲದ ಮೊದಲು ಪ್ರವಾಹ ಬಂದು ಸ್ಥಳವನ್ನ ವೀಕ್ಷಿಸುತ್ತಾರೆ ಹೊರತು ಇದುವರೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ನಾವುಂದ, ಹಳಗೇರಿ, ಬಡಾಕೆರೆ, ಮರವಂತಿ, ಸಾಲ್ಪುಡ, ಅರೆಹೊಳೆ, ಕೊಣ್ಕಿ, ಕುದ್ರು, ಚಿಕ್ಕಳ್ಳಿ, ಪಡುಕೋಣೆ ಭಾಗದಲ್ಲಿ ನೆರೆ ಸಮಸ್ಯೆ ಈ ವರ್ಷವೇನೂ ಹೊಸತಲ್ಲ. ಹಲವು ದಶಕಗಳಿಂದ ಇಲ್ಲಿನ ಜನಕ್ಕೆ ಮಳೆಗಾಲ ಶಾಪವೆಂದರೂ ತಪ್ಪಾಗದು. ಮಳೆಗಾಲದಲ್ಲಿ ಇಲ್ಲಿಗಾಗಿ 3-4 ದೋಣಿ ಇಲ್ಲಿಗೆ ಮೀಸಲಿಡಬೇಕು. ಅನಾರೋಗ್ಯ ಪೀಡಿತರು ಸಹಿತ ಆಹಾರ ಸಾಮಗ್ರಿ, ದಿನಸಿ ತರಬೇಕಾದ್ರೆ ದೋಣಿಯೇರಿ ಪೇಟೆಗೆ ಬರಬೇಕು. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದ ಯುವಕರ ಸಹಿತ ದೋಣಿ ಚಲಾಯಿಸಲು ತಿಳಿದವರು ಹಲವು ಮಂದಿ ದೋಣಿಯಾನದ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಶ್ರಮದಾನ ಮಾಡುತ್ತಾರೆ. ಭಾರೀ ಮಳೆಯಿಂದಾಗಿ ಕಂಬದಕೋಣೆ ಗ್ರಾಮದ ಹಳಗೇರಿಯಲ್ಲಿ ಎಡಮಾವಿನ ಹೊಳೆ ಉಕ್ಕಿ ಹರಿಯುತ್ತಿದ್ದು ಸುತ್ತಮುತ್ತಲ ಪ್ರದೇಶಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನೆರೆಯ ಪರಿಣಾಮ ಹಲವು ಮನೆಗಳು, ಗದ್ದೆಗಳು ಜಲಾವೃತಗೊಂಡಿದ್ದು ಸ್ಥಳಕ್ಕೆ ಶಾಸಕ ಗಂಟಿಹೊಳಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ. ಮನೆಯವರನ್ನ ದೋಣಿ ಮೂಲಕ ಸ್ಥಳಾಂತರಿಸುವ ಕಾರ್ಯವಾಗುತ್ತಿದೆ. ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿಯಾದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿಗೆ ನಾವಿರುವಂಥದ್ದು ಹಳಗೇರಿ ಪ್ರದೇಶದ ಕಂಬಳಗದ್ದೆ ಪ್ರದೇಶ. ಅಷ್ಟೂ ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತು ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನು ತುರ್ತು ದೋಣಿಯಲ್ಲಿ NDRFನ ದೋಣಿ ಬಂದಿತ್ತು. ದೋಣಿಯ ಇಂಜಿನ್ ಹಾಳಾಯಿತು. ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ, ಸಂಜೀವ್ ಕಾರ್ವಿ, ನಾಗೇಂದ್ರ ಗಾಣಿಗೆ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ. ಒಬ್ಬರು ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ. ಅವ್ರನ್ನೆಲ್ಲ ಮಾಡಿದ್ದಾರೆ. ಅವ್ರ ಮಾನವೀಯತೆಯನ್ನು ಮೆಚ್ಚಲೇಬೇಕು. ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತೇಳಿ ಹೇಳಿ. ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ. ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ, ಸಾಲುಬುಡದಲ್ಲಿ ಮುಳುಗಿದೆ,
ಆಮೇಲೆ ಬಿಜೂರಿನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ. ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತ್ರೆ ಪಂಚಾಯತ್ ಈ ರೀತಿ 16 ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ. ಜಿಲ್ಲಾಡಳಿತ ನಮ್ಮ ಜೊತೆಗಿದೆ, ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಒಂದು ಸತಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂಥದ್ದು. ಗಂಜಿ ಕೇಂದ್ರ ಎಡತ್ರೆ ಬಂಟ್ರಭವನದಲ್ಲಿ ಒಂದಾಗಿದೆ, ಇನ್ನೊಂದು 3-4 ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ 100 ಜನ ಇಲ್ಲಿ ಒಟ್ಟಾಗಿದ್ದಾರೆ, ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ. ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು. ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಹೋದರೆ ತೊಂದರೆ ಇಲ್ಲ, ಕಮ್ಮಿ ಆದರೂ ಓಕೆ. ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ. ಆದರೂ ಸಹಿತ ಜನರ ಸಹಕಾರ ಬೇಕು. ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ, ಅಪಾಯಕ್ಕೆ ಕೈ ಹಾಕೋದು ಬೇಡ, ಗಮನಕ್ಕೆ ತಂದು ಮುಂದೆ ಹೋಗುವ ಅಂತೇಳಿ ಇದ್ದೇನೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದ. ಆಗಿತ್ತು ಮೀನುಗಾರರು ಆ ದೋಣಿಯನ್ನು ತಂದುಕೊಟ್ರು, ಬೇರೆ ಇಂಜಿನ್ ತಂದುಕೊಟ್ರು. ಹಾಳಾದ ಇಂಜಿನ್ ಇದ್ದರೂ ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಅಪಾಯದ ಸ್ಥಿತಿಯೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಂಬಳ ಗೆದ್ದಿಗೆ ಅಂತೇಳಿ ಹೇಳ್ತಲ್ದ ನೀವು, ಕಂಬಳ ಗೆದ್ದಿಗೆ ಬೇರೆ ಗೆದ್ದೆ ಎಲ್ಲ ಬಿಡಿಸದೇ ಇದ್ದೀರಾ, ರಸ್ತೆ ಮಾಡೋಕೆ ಅಥವಾ ಅದೆಲ್ಲ ಮಾಡಿರಿ. ಗೋಪಾಲಣ್ಣ ಎಲ್ಲ ಸರ್ ನಮ್ದು ಇದು ಮೋರಿ ಪೈಪಿನ ಕೆತ್ತಿಂದೆಲ್ಲ ಮೋರಿ ಹಾಕೋದು ಒಡೆದು 2 ವರ್ಷ ಆಯ್ತು. ಪಂಚಾಯತಿಯರಿಗೆ ಎಷ್ಟು ಸರಿ ಹೇಳಿರೋದಕ್ಕೊಂದು ರೆಸ್ಪಾನ್ಸ್ ಇಲ್ಲ. ರಸ್ತೆ ಯಾರ ಹತ್ರ ಹೇಳಿರೋದಕ್ಕೊಂದು ಇದಿಲ್ಲ. ಮತ್ತೆ ಹೇಳ್ತದ ನಾವ್ ಯಾರ ಹತ್ರ ಹೇಳುದು? ತಪ್ಪಲ್ಲ. ಈಗ ನಾವ್ ಇಲ್ಲಿ ಬಂದು ನೀವು ನಿಂತ್ಕೊಂಡು ಕಂಡು ನಾವು ಅಲ್ಲಿ ಒಳಕ ಹೊರವಡಿಲ್ಲ ಅಂತ ಹೊಡೆ ನನಗೆ ಅದೊಂದು ಬೇಡ ಇತ್ತು ಅನ್ಸ್ತು. ಯಾವ್ದು ಈಗ ನೀವೇ ಬೈಯುದಾರ ನಾನೇ ಆಚೆ ಬರ್ತಿದ್ದೆ. ನಾವು ಬೈಯೋಕ್ ಬಂದಿದ್ದಲ್ಲ, ಸಾಲ್ಬುಡ, ಬಾಂಗು ಹಾಗೂ ಗರಡಿ ಬೆಟ್ಟ ಪರಿಸರ ಮತ್ತು ಅರೆಹೊಳೆ ಈ 4 ಕಡೆಯಲ್ಲಿ ಈ ನೀರು ಜಾಸ್ತಿ ಆದವಾಗ ಸುಮಾರು ಒಂದು 100 ಮನೆಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಆದರೆ ಅವರಿಗೆ ಪಂಚಾಯತಿನಿಂದ ದೋಣಿಯ ವ್ಯವಸ್ಥೆ ಮಾಡಿತ್ತು. ಆದರೆ ಅದು ಬಹಳಷ್ಟು ತಗ್ಗು ಪ್ರದೇಶ ಆದ್ದರಿಂದ ರಸ್ತೆ ಏರಿಸಿದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಬಹುದು. ಇಲ್ಲದಿದ್ದರೆ ಪ್ರತಿ ವರ್ಷ ನಿರಂತರವಾಗಿ ನೆರೆ ಬರ್ತದೆ. ಇನ್ನೂ ಸಹ ಇದು ಸ್ಟಾರ್ಟ್ ಅಷ್ಟೇ, ಇನ್ನೂ 4-5 ನೆರೆ ಹಾಗೂ ಬರ್ತದೆ. ಈಗ ಇದರಲ್ಲಿ ಬೇಸಾಯ ಮಾಡಲಿಕ್ಕೂ ಭಾಳ ಕಷ್ಟ ಇಲ್ಲ ಜನರಿಗೆ. ಅದು ಜೀವನದ ನಿತ್ಯದ ತಿರುಗಾಟಕ್ಕೆ ನಾವೊಂದು ಪೇಟೆಗೆ ಬರೋದಕ್ಕೆ ಭಾಳ ಸಮಸ್ಯೆ ಆಗ್ತದೆ, ದೋಣಿಯನ್ನೇ ಅವಲಂಬಿಸಬೇಕಾಗ್ತದೆ. ಆದರೆ ಇದಕ್ಕೆ ಜಿಲ್ಲಾಡಳಿತಕ್ಕೆ ಈ ಹಿಂದೆ ಮನವಿ ಸಹ ಮಾಡಿದ್ದೇನೆ. ಅದು ರಸ್ತೆಯನ್ನು ಸಾಧಾರಣ ಒಂದು 6 ಫೀಟ್ ಎತ್ತರಕ್ಕೆ ಏರಿಸಿದಾಗ ಒಂದು ಹಂತದ ಸಮಸ್ಯೆ ಬಗೆಹರಿಬಹುದು ಎನ್ನುವ ಒಂದು ನಮ್ಮ ಆಶಯ. ಈ ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಯವರು ಸಹ ಕಳೆದ ಬಾರಿ ಬಂದಿದ್ದರು. ಯಾರು ವಿಶಾಲ್ DC ಆಗಿದ್ದವಾಗ ಅವ್ರು ಬಂದು ಅದನ್ನು ಮಾಡುವ ಒಂದು ಪ್ರಯತ್ನ ಮಾಡಿ ಕಳಿಸಿ ಪಂಚಾಯತ್ನಿಂದ ಕಳಿಸಿ ಅಂತ ಹೇಳಿದ್ದಾರೆ. ಆವಾಗಲೂ ಸಹ ಕಳಿಸಿಕೊಟ್ಟಿದ್ದೇವೆ. ಆದರೆ ಇನ್ನೂ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ. ಆದರೆ ಈ ಜನರಿಗೆ ಈಗ ಜಾನುವಾರು, ಅದು ಮುಖ್ಯವಾಗಿ ಜಾನುವಾರುಗಳಿಗೆ ಸಮಸ್ಯೆ. ಅದು ಸಣ್ಣ ದನ ಅಲ್ಲ. ಈಗ ಜರ್ಸಿ ಆ ದನ ಎಲ್ಲ ಸಾಗಾಟ ಮಾಡೋದು ಭಾಳ ಕಷ್ಟ, ದೋಣಿಯಲ್ಲಿ ಸಾಗಿಸೋದು ಕಷ್ಟ ಆಗ್ತದೆ. ಇದು ದೊಡ್ಡ ನೆರೆ ಇದೀಗ. ಇದು ಸಾಧಾರಣ ಹತ್ತತ್ರ ಇದು ಸಾಲು ಬಿಡೋದು ಅಂತ ಹೇಳ್ತಾರೆ. ಈ ಏರಿಯಾಕ್ಕೆ ಹತ್ತತ್ರ ಒಂದು 100 ಮನೆ ಇದೆ. ಇಷ್ಟಕ್ಕೆ ಇಳಿದು ಹೋದ್ರೂ ತೊಂದರೆ ಇಲ್ಲ, ಇನ್ನು ಮತ್ತೆ ಜಾಸ್ತಿ ಬಂದ್ರೆ ಸಮಸ್ಯೆ ಇದೀಗ. ಅವರಿಗೆಲ್ಲ ಗಂಟೆಗೆ ಆಗಲ್ಲ, ಕೆಲವರೆಲ್ಲ ಹೆಚ್ಚಿನವರೆಲ್ಲ ಮೇಲೆ ಸಾಗಿಸಿದ್ರು. ನೆರೆ ಮಾಮೂಲಿ ಬರೋದೇ, ಆದರೆ ಈ ವರ್ಷ ದೊಡ್ಡ ನೆರೆ ಬಂದಿದೆ. ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಳಿಗ್ಗೆಯಿಂದಲೇ ನೆರೆ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬೈಂದೂರು ತಾಲೂಕಾಡಳಿತ ಅಧಿಕಾರಿಗಳು, ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಗಳು, ಬೈಂದೂರು ಆರಕ್ಷಕ ಠಾಣಾ ಸಿಬ್ಬಂದಿ, ಗ್ರಾಮ ಪಂಚಾಯತ್ ಕಂಬದಕೋಣೆ, ನಾವುಂದ, ಗ್ರಾಮ ಪಂಚಾಯತ್ ನಾಡಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.